15 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಮಹಿಳೆಯೊಬ್ಬಳು ಗಂಡನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 35 ವರ್ಷದ ಸಂಗೀತ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ. ಈಕೆ ವಸಂತ ಎಂಬಾತನನ್ನ ಮದುವೆಯಾಗಿ 15 ವರ್ಷ ಕಳೆದಿತ್ತು. ಈತನಿಗೆ ಒಂದೊಳ್ಳೆ ಮನೆ ಕಟ್ಟಬೇಕೆಂಬ ಆಸೆ ಇತ್ತು. ಆದರೆ ಅದಕ್ಕೆ ಹಣ ಕೊಡಬೇಕಾದದ್ದು ಮಾತ್ರ ಪತ್ನಿಯ ತವರು ಮನೆಯವರು. ನಿನ್ನ ತವರು ಮನೆಯಿಂದ 2 ಲಕ್ಷ ರೂಪಾಯಿ ಹಣವನ್ನ ತರಲೇಬೇಕು ಅಂತ ಆತ ನಿರಂತರವಾಗಿ ತನ್ನ ಪತ್ನಿಗೆ ಕಿರುಕುಳವನ್ನ ನೀಡ್ತಾ ಇದ್ದ. ಇನ್ನು ಹಣದ ವಿಚಾರವಾಗಿ ಗಂಡ ಹೆಂಡತಿ ಜಗಳ ಪ್ರತಿದಿನ ಕೂಡ ಮನೆಯಲ್ಲಿ ಬೆಂಕಿಯಂತೆ ಉರಿತಾ ಇತ್ತು. ಇದರಿಂದಾಗಿ ಪತ್ನಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೇಣಿಗೆ ಶರಣಾಗಿದ್ದಾಳೆ. ಇತ್ತ ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸಂಗೀತಾಳ ತಾಯಿ ಅಳಿಯನ ಮೇಲೆ ಗಂಭೀರವಾಗಿ ಆರೋಪಿಸಿ ಮಗಳ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡುವಂತೆ ಕಣ್ಣೀರಿಟ್ಟಿದ್ದಾರೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ.